ಯಾವುದು ಇಂಡಿ ಕಮಿಟಿಯಲ್ಲಿ ಯಾರು ಏನು ಸರ್ ಅವ್ರದ್ದೇ ಅಸೋಸಿಯೇಷನ್ ಮಾಡಿದ್ದಾರೆ, ರಿಜಿಸ್ಟರ್ ಆಗಿದೆ, ಎಲ್ಲ ಆಗಿದೆ, ರಿಜಿಸ್ಟ್ರೇಷನ್ ID ಸಿಕ್ಕಿದೆ ಪಕ್ಕ ಲೆಟರ್ ಕೊಟ್ಟಿದ್ದಾರೆ. ಇಲ್ಲಿ 40 ಜನಕ್ಕೆ ಕೊಡಲಿಕ್ಕೆ ಅವರಿಂದ ಏನಾದರೂ ತಕರಾರು ಆಗ್ಬೋದು, ಅವರಿಂದ ತಕರಾರಿಲ್ಲ. ಕಾಪಿಲ್ ಇದ್ದಾರೆ ಅವರೇ ಬೆಳೆಸಿ ತರ್ತಾರೆ. ನೀವು 40 ಜನ ಇದ್ದೀರಾ? ಇವರಿದ್ದಾರೆ 40 ಯಾರು ಹೇಳಿ? 3-4 ಜನ ಸಾಕು. ಆಧಾರ್ ಕಾರ್ಡ್ ಹೋಟೆಲ್ ಲಿಸ್ಟ್ ಎಲ್ಲ ಇಲ್ಲಿ ಇದೆ, ನಮ್ದು ಇಲ್ಲೇ ಇದೆ. ನಿಮ್ಮ ಬನ್ನಿ, ನೀವಿದ್ದೀರಾ? ನಾವು ಇದ್ದೀವಿ. ವಾಸ ನಿಮ್ಮದು ಮನೆಯಲ್ಲಿ ನಿಮ್ಮದು ವೋಟರ್ ID ಇದೆ? ಮಾಡಿ ಎಲ್ಲಿ ಮಾಡಿರೋದು ಗೊತ್ತಿಲ್ಲ. ಮಣ್ಣೆ ಎಲ್ಲ ವೋಟ್ ಎಲ್ಲಿ ಮಾಡ್ತೀರಾ? ಯಾವ ಬೂತ್ ಮಾಡ್ತೀರಾ? ಇಲ್ಲಿ ಮಾಡಿತ್ತು ಸರ್. ಈಗ ಅವರು ಈಗ ಬಿಟ್ಬಿಡಿ, ಲಾಸ್ಟ್ ಅಸೆಂಬ್ಲಿ ಎಲೆಕ್ಷನ್ ಇಲ್ಲಿ ವೋಟ್ ಮಾಡಿದ್ದೀರಾ? ಇಲ್ಲೇ ಮಾಡಿದ್ದು. ಎಲ್ಲಿ ನಂದಿ ಬಿದ್ದೆ ಬೆಂಗೇರಿ ಬೇಡ, ನಮಗೆ ಅದ ಹೆಸರು ಗೊತ್ತಿಲ್ಲ. ಬೆಂಗ್ರೆ ಊರು ಮಂಗಳೂರು ಸಿಟಿ ಕಾರ್ಪೊರೇಷನ್ ಒಳಗೆ ನೀವು ವ್ಯಾಪಾರ ಸ್ಟಾರ್ಟ್ ಮಾಡುವಾಗ ಒಂದು ಪ್ರಾಕ್ಟಿಕಲ್ ಸಮಸ್ಯೆಯಲ್ಲಿ ಉದ್ಭವಿತು. ಏನಂತ ಹೇಳಿದ್ರೆ, ಇಲ್ಲಿ 90 ಜನ ಒಳಗಡೆ ವ್ಯಾಪಾರ ಮಾಡುವಾಗ ಇದು ಕಂಟೋನ್ಮೆಂಟ್ ವಾರ್ಡ್, ನಮ್ಮ ರೋಡ್ ಇದೆ ಆ ಕಡೆ, ಅದು ಸೆಂಟ್ರಲ್ ಮಾರ್ಕೆಟ್. ಅಲ್ಲಿ ಟೋಟಲ್ ಸೆಂಟ್ರಲ್ ಮಾರ್ಕೆಟು, ಕಂಟೋನ್ಮೆಂಟು ಮತ್ತು ಕೋರ್ಟ್ ವಾರ್ಡಲ್ಲಿ 12 ಜನ ಇದ್ದಾರೆ. ಸೆಂಟ್ರಲ್ ಮಾರ್ಕೆಟ್ ಮತ್ತು ಇಲ್ಲಿ ಕಂಟೋನ್ಮೆಂಟ್ ವಾರ್ಡಲ್ಲಿ ಒಟ್ಟಿಗೆ 395 ಜನಕ್ಕೆ ID ಕಾರ್ಡ್ ಇದ್ದಾರೆ. ಈಗ ಪ್ರಾಕ್ಟಿಸ್ ಏನಾಯಿತು, ಅಲ್ಲಿ 90 ಜನ ಇದ್ದಾಗ 300 ಜನ ಹೊರಗಡೆ ಇದ್ದಾರೆ. ಅಲ್ಲಿ ಹೊರಗಡೆ ಹೋದವರು ವ್ಯಾಪಾರ ಆಗಿಲ್ಲ. ಈಗ ಕೂಡ ಅಲ್ಲಿ ಈಗ ನಾವು ಏನು ಅಂತ ನಾವು ಇಂಡಿಯನ್ ಕಮಿಷನ್ ಯಾವುದೋ ಅದೇ ಪ್ಲಾನ್ ಮಾಡಿದ್ವಿ. 395 ಅವರಿಗೆ ಒಂದು ಝೋನ್ ಆಗಿರ್ಬೋದು, ಎಲ್ಲರಿಗೂ ಒಂದೇ ಒಂದು ಜಾಗ ಸಿಕ್ಕಿದರೆ ಈ ಪ್ರಾಬ್ಲಮ್ ಇದನ್ನು ಸಾಲ್ವ್ ಆಗ್ತದೆ. ಇಲ್ಲಿ ಮಂಗಳೂರಲ್ಲಿ ಮತ್ತು BC ಸಮಸ್ಯೆ ಇದೆ. ಸೊ ಈ 140 ಜನ ಯಾರಿದ್ದಾರೆ ಆ ಸಂಘದಲ್ಲಿ, ಅವರು ಅಲ್ಲಿ ನಮ್ಮ ಫುಟ್ಪಾತಲ್ಲಿನೇ ಅಲ್ಲಿ ವ್ಯಾಪಾರಿಗಳು ಮಾಡ್ತಾ ಇದ್ದಾರೆ, ಈಗ ಮಾಡ್ತಾರೆ ಪ್ರತಿದಿನ. ಯಾರಿದ್ದಾರೆ? ನೀವಿದ್ದೀರಾ? ಸೊ ಅಲ್ಲಿ ಸೊ ಟೋಟಲ್ 140 ಜನ ಇದ್ದಾರೆ. ಅಲ್ಲಿ ಒಂದೇ ಕಡೆ ಒಂದೇ ಕಡೆ ಬೇರೆ 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 ಕಡೆ ಇದ್ದೇವೆ ನಾವು. ಅಲ್ಲಿ ಒಂದು 25-35 ಜನ ಈ ಸೈಡಲ್ಲಿ ಎಲ್ಲಿ? ಸೊ ಬೇರೆ ಬೇರೆ ಕಡೆ ವಾರ್ಡ್ ವೈಸ್ ಅಲ್ಲಿ ನೀವು ಅಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀವಿ, ಶಿಫ್ಟ್ ಆಗಿಲ್ಲ. ಅದೇ ಕಡೆ 21-22 ಈಗ ಅದು ಇದು ಎಲ್ಲಿಂದ ಯಾರು ಮಾಡ್ತಾ ಇದ್ದಾರೆ? ಮ್ಯಾನುಫ್ಯಾಕ್ಚರ್ ಯಾರು ಮಾಡ್ತಾರೆ? ಬಾಂಬೆ ಹೋಲ್ಸೇಲರಿಂದ ಮ್ಯಾನುಫ್ಯಾಕ್ಚರಿಂಗ್ ಶಾಪ್, ಹೋಲ್ಸೇಲ್ ಶಾಪ್. ತಿಪ್ಪೂರು ಮತ್ತು ಈ ರೋಡ್ ರೀತಿಯ ಸಹಕಾರ ಕೊಟ್ಟಿದ್ದೀವಿ. ಇವರು ನಮಗೆ ಯಾವುದೇ ರೀತಿಯ ಸಹಕಾರ ಕೊಟ್ಟಿದ್ದೀವಿ. ಮೀಟಿಂಗ್ ಆದಮೇಲೆ ಅಲ್ಲಿ ಈಗ ಅಲ್ಲಿ ಸರ್ ಅವರು ಮೆಟ್ಟ ಹಾಕಿದ್ದಾರೆ ಸ್ಮಾರ್ಟ್ ಸಿಟಿಯವರು. ಈಗ ಅಲ್ಲಿ ಪಬ್ಲಿಕ್ ಪ್ರಾಬ್ಲಮ್ ಆಗ್ತಾ ಉಂಟು. ಟ್ರಾಫಿಕ್ ನಾವು 2 ಸಲ ರಿಕ್ವೆಸ್ಟ್ ಮಾಡಿದ್ವಿ. ಮುಂಚಿನ ಮೀಟಿಂಗ್ ಮಾಡಿ ಹೇಳಿದ್ರು 6 ಫೀಟ್ ಹಿಂದೆ ಮಾಡಿದ್ರು. ಇವರು ಯಾರು ಕೂಡ ಅದಕ್ಕೆ ಮುಖಾಜಿ ಮಂಡೇ, ಟ್ಯೂಸ್ಡೇ ಅವ್ರು ವೆಡ್ನೆಸ್ಡೇ ಮಾಡ್ತೀವಿ ಒಂದು ಮೀಟಿಂಗ್. ಅವನಿಗೆ ಕೂತ್ಕೊಳ್ಳುವಾಗ ಹೇಗೆ ಒಳಗೆ ನಾವು ನೋಡಿದ್ದು ತಗಡೆಲ್ಲ ಅಂದ್ರೆ ಅವೈಜ್ಞಾನಿಗೆಲ್ಲ. ಯಾಕಂದ್ರೆ ನಮ್ಮ ಹತ್ರ ಕೇಳಲಿಲ್ಲ ಯಾವುದು ಇದು ಮಾಡುವಾಗ ಅದರದ್ದು ನಮಗೆ ಸ್ಕೆಚ್ಚೇ ಕೊಡಲಿಲ್ಲ. ಇದು ಮಾಡೋದಲ್ಲ ಎಷ್ಟು ಒಲೆಯ ಸಾರ್ವಜನಿಕ ವಲಯದಲ್ಲಿ ಕೊಡುವಾಗ ನಂದಿನಿ ಬೂತ್ ಸಹ ಬೀದಿ ಬದಿ ವಲಯದಲ್ಲೇ ಬರಬೇಕು, ಸರ್ವೆಯಲ್ಲಿ ಬರಬೇಕು, ಸರ್ವೆಯಲ್ಲಿ ಬರಬೇಕು. ಯಾರಿಗೂ ಇದರಲ್ಲಿ ಯಾವುದು ಸಾರ್ವಜನಿಕ ಇದರಲ್ಲಿ ಕೊಡುವಾಗ ನಂದಿನಿ ಬೂತ್ಗೆ ಬೇರೆ ಮತ್ತು ಅಂಗವಿಕಲರಿಗೆ ಬೇರೆ ಇದಿಲ್ಲ. ಅದು TVCಯಲ್ಲೇ ಬಂದು ಅದರಲ್ಲೇ ಇದು ಮಾಡಬೇಕು. ಈ ಸಂಡೇ ವ್ಯಾಪಾರಕ್ಕೋಸ್ಕರ ಹಿಂದಿನ 2 ವಾರದಿಂದ ನಾವು ಕಾರ್ಪೊರೇಷನಿಂದ ಬೀದಿ ವ್ಯಾಪಾರಿಗಳಿಗೆ ನಾವು ತೆಗ್ತಾ ಇದ್ದೀವಿ. ಸೊ ಬಿಕಾಸ್ ಇದು ವೆಂಡಿಂಗ್ ಝೋನ್ ಆಗಿಲ್ಲ, ಅದಕ್ಕೋಸ್ಕರ ರೂಲ್ ಪ್ರಕಾರ ನಮ್ಮ ಆಫೀಸಲ್ಲಿ ಮಾಡ್ತಾ ಇದ್ದಾರೆ. ಅವ್ರ ವಾದ ಏನಿದೆ, ಇಲ್ಲಿ ಸ್ವಲ್ಪ ವ್ಯಾಪಾರ ಸಿಗುತ್ತೆ, ಇದೆಲ್ಲ ಸಿಗುತ್ತೆ. ಸೊ ಇದು ಒಂದು ರೂಲ್ಸ್ ಪ್ರಕಾರ ನೋಡಬೇಕಾಗ್ತದೆ. ಸೊ ನಾವಿವತ್ತು ಇವ್ರ ಜೊತೆ ಮೀಟಿಂಗ್ ಮಾಡಿದಾಗ ನೆಕ್ಸ್ಟ್ ಸಂಡೇ ಅವರು ಮಾಡಲ್ಲ, ಬಿಕಾಸ್ ಅವರು ರೂಲ್ಸ್ ಪ್ರಕಾರ ಮಾಡಲಿಕ್ಕೆ ಬರಲ್ಲ. ಮುಂದಿನ ವಾರ ಮಂಗಳವಾರ ಅಥವಾ ಬುಧವಾರ ನಾನು ಅವ್ರ ಜೊತೆ ಮೀಟಿಂಗ್ ಮಾಡ್ತೀವಿ. ನಮ್ಮದು ಟೌನ್ ಪ್ಲ್ಯಾನಿಂಗ್, ನಮ್ಮದು ಸ್ಟ್ರೀಟ್ ವೆಂಡರ್ಸ್ ಆ್ಯಕ್ಟ್ ಏನಿದೆ ಮತ್ತು ಸರ್ಕಾರ ವತಿಯಿಂದ ಏನು ರೂಲ್ಸ್ ಮಾಡಿದ್ದಾರೆ, ಆ ರೂಲ್ಸ್ ಪ್ರಕಾರ ಯಾವ ರೀತಿಯಲ್ಲಿ ಅವ್ರಿಗೆ ನಾವು ಅನುಕೂಲ ಮಾಡ್ಬೋದು, ಆ ನಿಟ್ಟಿನಲ್ಲಿ ಅವ್ರ ಜೊತೆ ಒಂದು ಮೀಟಿಂಗ್ ಮಾಡಿಕೊಂಡು
ಬಿಕಾಸ್ ನಮ್ಗೆ ಅವ್ರಿಗೆ ಲೈವ್ಲಿಹುಡ್ ಕೊಡಬೇಕಾಗ್ತದೆ. ಸೊ ಆ ನಿಟ್ಟಿನಲ್ಲಿ ರೂಲ್ಸ್ ಪ್ರಕಾರ ಮಾಡಿ ನೆಕ್ಸ್ಟ್ ಸನ್ನಿಂದ ಯಾವ ರೀತಿಯಲ್ಲಿ ನಾವು ಅನುಕೂಲ ಮಾಡ್ಬೋದು ನಾವು ನೋಡ್ತೇವೆ. ಇನ್ನೊಂದು ವಿಷಯ ಏನಿದೆ, ಇಲ್ಲಿ ನಮ್ಮದು ವೆಂಡಿಂಗ್ ಝೋನ್ ನಾವು ಮಾಡಿದ್ದೀವಿ. ಆ ವೆಂಡಿಂಗ್ ಝೋನಲ್ಲಿ ಕೂಡ ಸರಿಯಾಗಿ ಯೂಸ್ ಆಗ್ತಾ ಇಲ್ಲ, ಉಪಯೋಗ ಆಗ್ತಾ ಇಲ್ಲ. ಸೊ ಅವ್ರು ಯಾವ ರೀತಿಯಲ್ಲಿ ಅದು ಅನುಕೂಲ ಮಾಡ್ಬೋದು, ಅವರು ಒಂದು ಸಜೆಷನ್ ಕೂಡ ಕೊಟ್ಟಿದ್ದಾರೆ. ಒನ್ ಟೈಪ್ ತರಕಾರಿ ಇದ್ದರೆ ತರಕಾರಿ ಕಡ ಅಲ್ಲಿ ಇರಬೇಕು, ಆ ಥರ ಒಂದು ಸಜೆಷನ್ಸ್ ಕೊಟ್ಟಿದ್ದಾರೆ. ಆ ಸಜೆಷನ್ಸ್ ಕೂಡ ಮುಂದಿನ ವಾರ ಅದು ಇನ್ನೊಂದು ಮೀಟಿಂಗ್ ಮಾಡ್ತೀವಿ. ಸೊ ನಮ್ಮದು ಉದ್ದೇಶ ಏನಿದೆ, ಬೀದಿ ವ್ಯಾಪಾರಿಗಳು ಯಾರಿದ್ದಾರೆ ಅವ್ರಿಗೆ ಅವ್ರದ್ದು ಜೀವನಕ್ಕೋಸ್ಕರ ಅವ್ರಿಗೆ ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಕೊಡಬೇಕು. ಯಾವುದೇ ರೂಲ್ಸ್, ಯಾವುದೇ ಕಾನೂನು ಉಲ್ಲಂಘನೆ ಆಗಬಾರ್ದು. ಆಮೇಲೆ ಯಾರಿಗೂ ತಪ್ಪಾಗಬಾರ್ದು. ಆ ವಾರ್ಡಲ್ಲಿ ಈ ವಾರ್ಡಲ್ಲಿ ಇವರಿಗೆ ಸ್ವಲ್ಪ ಹೆಚ್ಚು ಸಿಗುತ್ತೆ, ಕಡಿಮೆ ಸಿಗುತ್ತೆ, ಆ ಥರ ಕೂಡ ಆಗಬಾರ್ದು. ಸೊ ಒಟ್ಟಿಗೆ ಸೇರಿ ನಾವು ನಮ್ಮಿಂದ ಫೋರ್ಸ್ ಮಾಡಲ್ಲ, ಎಲ್ಲ ಸೇರಿ ನಾವು ಮೀಟಿಂಗ್ ಮಾಡಿಕೊಂಡು ಯಾವ ರೀತಿಯಲ್ಲಿ ಫೈನಲ್ ಡಿಸಿಷನ್ ಬರುತ್ತೆ ಆ ಥರ ಡಿಸಿಷನ್ ಮಾಡ್ತೀವಿ. ಕೊನೆಯಲ್ಲಿ ಅವ್ರದ್ದು 2 ಸಂಘ ಇದೆ, ಅವರು ಹೇಳ್ತಾ ಇದ್ದಾರೆ ಇಲ್ಲಿ ನಮ್ಮದು ಬೀದಿ ವ್ಯಾಪಾರಿಗಳು 2 ಸಂಘ ಇದೆ. 2 ಇದ್ದರೆ ಸರಿ ಇಲ್ಲ ನನ್ನ ಪ್ರಕಾರ. ಸೊ ಅವರಿಗೆ ನಾನು ಒಂದು ವಿನಂತಿ ಕೂಡ ಮಾಡಿದ್ದೀನಿ, 1 ಸಂಘ ಮಾಡಿ ಒಪ್ಕೊಂಡಿದ್ದಾರೆ. ಸೊ ರೂಲ್ಸ್ ಪ್ರಕಾರ ಒಂದು ಕೋಆಪರೇಟಿವ್ ಆ್ಯಕ್ಟ್ ಪ್ರಕಾರ, ಸೊಸೈಟಿ ರಿಜಿಸ್ಟ್ರೇಷನ್ ಆ್ಯಕ್ಟ್ ಪ್ರಕಾರ ಅವರು ಕೂಡ ಮುಂದೆ ಆ 1 ಸಂಘ ಮಾಡಲಿಕ್ಕೆ ಅವರು ಒಂದು ಕೆಲಸ ಮಾಡ್ತಾರೆ. ಈಗ ಫುಟ್ಪಾತಲ್ಲಿ ಅದೇ ಎಲ್ಲ ರೂಲ್ಸ್ ನೋಡಬೇಕಾಗ್ತದೆ. ಸುಪ್ರೀಂ ಕೋರ್ಟ್ ಆರ್ಡರ್ ಏನಿದೆ, ನಮ್ಮ ಟೌನ್ ವೆಂಡಿಂಗ್, ನಮ್ಮದು ಸ್ಟ್ರೀಟ್ ವೆಂಡರ್ಸ್ ಆ್ಯಕ್ಟ್ ಏನಿದೆ, ಅಲ್ಲಿ ಟೌನ್ ವೆಂಡಿಂಗ್ ಕಮಿಟಿ ಮಾಡಲಿಕ್ಕೆ ಅವಕಾಶ ಇದೆ. ಟೌನ್ ವೆಂಡಿಂಗ್ ಕಮಿಟಿ ಮಾಡಿದರೆ ಆ ಕಮಿಟಿ ಪ್ರಕಾರ ಏನು ತಾತ್ಕಾಲಿಕ ಕಮಿಟಿ ಮಾಡಲಿಕ್ಕೆ ಅವಕಾಶ ಇದೆ. ಮಾಡಿ ಆ ರೂಲ್ಸ್ ಪ್ರಕಾರ ಯಾವ ರೀತಿಯಲ್ಲಿ ಕೊಡಲಿಕ್ಕೆ ಬರುತ್ತೆ ಆ ಥರ ನೋಡ್ತೀವಿ. ಈಗ ನೆಕ್ಸ್ಟ್ ಈಗ 5 ಇದ್ದವರಿಗೆ ಮಾತ್ರ ಇಲ್ಲಿ ವೆಂಡಿಂಗ್ ಅಥವಾ ಬೇರೆ ತುಂಬ ವ್ಯಾಪಾರಿಗಳಿದ್ದಾರೆ. ಅದು ನನ್ನ ಹತ್ತಿರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲ, ಎಷ್ಟು ಚೆನ್ನಾಗಿ ನಾವು ID ಕೊಟ್ಟಿದ್ದೀವಿ. ಅದು ಮಂಗಳವಾರ ಏನು ಮೀಟಿಂಗ್ ಮಾಡ್ತೀನಿ, ನಮ್ಮದು ಆಫೀಸಿಂದ ಎಲ್ಲ ಇನ್ಫಾರ್ಮೇಷನ್ ತರ್ತಾ ಮೀಟಿಂಗ್ ಆಮೇಲೆ ಎಲ್ಲ ಡೀಟೇಲ್ಸ್ ಮತ್ತೆ ಶೇರ್ ಮಾಡ್ತೀನಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ 25 ವರ್ಷಗಳಿಂದ ನಂಬಿಕೆ, ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ. ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು. ಎಲೆಕ್ಟ್ರಾನಿಕ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್, ಸ್ಯಾನಿಟರಿ, LED ಲೈಟ್ಸ್. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಸಚಿನ್ ಟ್ರೇಡರ್ಸ್ನ ಮುಂಭಾಗ, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಸಂಪರ್ಕಿಸಿ 9003814451 994552191 990178461.